ಅಂಗಡಿಯಲ್ಲಿ ಸಿಗುವಂತಹ ಕಾಸ್ಟ್ಲಿ ಗರಂ ಮಸಾಲ ಪುಡಿಗಿಂತಲೂ ಸೂಪರ್ ಆಗಿರುವಂಥ ಘಮಘಮ ಅನ್ನುವಂಥ ಗರಂ ಮಸಾಲ ಪುಡಿಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮನೆಯಲ್ಲಿ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಸುಲಭವಾಗಿ ಗರಂ ಮಸಾಲ ಪುಡಿ ಇರುತ್ತಲ್ವ, ಅದನ್ನ ಯಾವ ಥರ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಾಗಿ ನೀವು ನೆನೆಸ್ಕೊಂಡಂತಕ್ಕಿಂತಲೂ ತುಂಬಾ ಸುಲಭವಾಗಿ ಗರಂ ಮಸಾಲ ಪುಡಿಯನ್ನು ಮನೆಯಲ್ಲೇ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನೂ ಬೇಕಾಗಿಲ್ಲ. ನಾನು ಇದನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ 4 ಟೀ ಸ್ಪೂನಷ್ಟು ನಮಗೆ ಜೀರಿಗೆ ಬೇಕಾಗುತ್ತೆ. ಎಲ್ಲದನ್ನು ನಾನು ಟೀ ಸ್ಪೂನ್ ಮೆಷರ್ಮೆಂಟಲ್ಲಿ ಹೇಳ್ತಾ ಇದ್ದೇನೆ. ಹಾಗೆಯೇ 4 ಟೀ ಸ್ಪೂನಷ್ಟು ಗಸಗಸೆ, ಅಥವಾ ಇದಕ್ಕೆ ಪಾಪಿ ಸೀಡ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಒಂದು ಜಾಜಿಕಾಯಿ ಅಂತ ಕೂಡ ಹೇಳ್ತಾರೆ, ನಟ್ಮಗ್ ಅಂತಲೂ ಹೇಳ್ತಾರೆ, ಜಾಯಿಕಾಯಿ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಅದು ಒಂದು 4 ರಿಂದ 5 ಏಲಕ್ಕಿ, ಹಾಗೆಯೇ ಒಂದು 8 ರಿಂದ 10 ಲವಂಗ, ಒಂದು 15ರಷ್ಟು ಅಥವಾ 1 ಚಮಚದಷ್ಟು ಕಾಳುಮೆಣಸು, ಹಾಗೆಯೇ ಒಂದು 4-5 ತುಂಡರಷ್ಟು ನಮಗೆ ಚಕ್ಕೆ ಬೇಕಾಗುತ್ತೆ. ಇದು ಸಿಲೋನ್ನ ಸಿನೋನಮ್. ಇದೊಂದು ಸ್ವಲ್ಪ ಸುರುಳಿ ಆಕಾರದಲ್ಲಿ ಬರುತ್ತೆ, ಆದ್ದರಿಂದ ತುಂಬ ದೊಡ್ಡದಿರುತ್ತೆ, ಅದರಿಂದ 2 ತಗೊಂಡಿದ್ದೇನೆ. ನೀವು ನಾರ್ಮಲ್ ಆಗಿರುವಂಥ ಚಕ್ಕೆ ಆದರೆ ಒಂದು 4 ರಿಂದ 5 ಚಕ್ಕೆನ ತಗೋಬೋದು. ಹಾಗೆಯೇ ಒಂದು 5-6 ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತಾರಲ್ವ, ಅದನ್ನ ತಗೋಬೇಕು. ಇವಾಗ ಏನು ಅಂತಂದರೆ, ಮೊದಲು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಾದ ನಂತರ ನೀವು ತುಂಬ ಟೈಮ್ ಇಡಲ್ಲ, ಬೇಗ ಖಾಲಿ ಮಾಡ್ತೀರಾ ಅನ್ನೋ ಹಂಗಿದ್ರೆ ನೀವು ಇದನ್ನ ಹುರಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಜಾಸ್ತಿ ಟೈಮ್ ನಮಗೆ ಬರಬೇಕು, ತುಂಬ ಫ್ಲೇವರ್ ಚೆನ್ನಾಗಿರಬೇಕು ಅಂತಂದರೆ ಎಲ್ಲದನ್ನು ಸ್ವಲ್ಪ ಹುರಿದ್ಕೋಬೇಕು. ಫಸ್ಟ್ ನಾವು ಜೀರಿಗೆನ ಹುರಿದ್ಕೊಳ್ಳೋಣ. ಹುರಿದ್ಕೊಳ್ಳೋಕೆ ಏನು ಅಂತಂದರೆ, ನೆನ್ಪಿಟ್ಕೊಳ್ಳಿ, ಉರಿಯನ್ನು ಯಾವುದೇ ಕಾರಣಕ್ಕೆ ಜಾಸ್ತಿ ಇಡಬೇಡಿ. ತುಂಬ ಕಮ್ಮಿ ಉರಿಯಲ್ಲಿ ನಾವು ಇದನ್ನ ಹುರಿದ್ಕೋಬೇಕು. ಹಾಗೆಯೇ ಕರಟಿಸಿದರೆ ಅದರ ಫ್ಲೇವರ್ ಹೋಗುತ್ತೆ ಮತ್ತು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಫಸ್ಟ್ ಜೀರಿಗೆನ ಹುರಿದ್ಕೊತಾ ಇದ್ದೇನೆ. ಜೀರಿಗೆ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ನಿಮಗೆ ಒಳ್ಳೆ ಅರೋಮ ಬರುತ್ತೆ. ಆವಾಗ ನೀವು ಇದನ್ನ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಇದು ತಣ್ಣಗಾಗಬೇಕು. ಜೀರಿಗೆ ಹುರಿದಾದ ನಂತರ ಗಸಗಸೆಯನ್ನು ಹುರಿದ್ಕೊಳ್ಳೋಣ. ಪಾಪಿ ಸೀಡ್ಸ್ ಕೂಡ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಗಸಗಸೆ ಕೂಡ ಅಷ್ಟೇ, ಹುರಿದ್ಕೊಳ್ಳುವಾಗ ತುಂಬ ಕಮ್ಮಿ ಉರಿ. ಗಸಗಸೆ ಒಂಚೂರು ನೀವು ಜಾಸ್ತಿ ಉರಿ ಇಟ್ರಿ ಅಂತಂದರೆ ಅದು ಕರಟಿ ಹೋಗುತ್ತೆ. ತುಂಬ ಕಮ್ಮಿ ಉರಿಯನ್ನು ಇಟ್ಕೊಂಡು ಇದನ್ನ ನಾವು ಹುರಿದ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನು ಕೂಡ ಅಷ್ಟೇ ತೆಗೆದು ಸೇಮ್ ತಟ್ಟೆಗೆ ಹಾಕ್ಕೊಳ್ಳೋಣ. ಒಳ್ಳೆ ಅರೋಮ ಬರುತ್ತೆ ಗಸಗಸೆ ಹುರಿದ್ಕೊಳ್ಳುವಾಗ ಕೂಡ ಅಷ್ಟೇ. ಅದೇ ತಟ್ಟೆಗೆ ನಾನು ಹಾಕೊತಾ ಇದ್ದೇನೆ. ಇವಾಗ ಬೇರೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದೆಲ್ಲದನ್ನು ಒಟ್ಟಿಗೆ ಹಾಕೋಬೋದು. ಚಕ್ಕೆನ ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ಳಿ. ಹಾಗೆಯೇ ಲವಂಗ ಇದೆಯಲ್ವ, ಅದು, ಏಲಕ್ಕಿ, ಆಮೇಲೆ ಈ ಜಾಯಿಕಾಯಿ ಇರುತ್ತಲ್ವ ಅಥವಾ ಜಾಜಕಾಯಿ, ನಟ್ಮಗ್ ಇರುತ್ತಲ್ಲ, ಅದನ್ನ ಗುದ್ದುಬಿಟ್ಟು ಹಾಕ್ಕೊಳ್ಳಿ. ಇಡೀ ಹಾಕಿದರೆ ನಮಗೆ ಆ ಫ್ಲೇವರ್ ಬಿಟ್ಕೊಳ್ಳಲ್ಲ, ಅದರಿಂದ ಸ್ವಲ್ಪ ಗುದ್ದುಬಿಟ್ಟು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ತುಂಬ ಕಮ್ಮಿ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಹುರಿದ್ಕೋಬೇಕು. ಒಳ್ಳೆ ಅರೋಮ ಬರಬೇಕು. ಜಾಸ್ತಿ ಹುರಿದ್ಕೋಬೇಡಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ. ಸ್ಟವನ್ನು ಬಂದ್ ಮಾಡಿಬಿಟ್ಟು ಎಲ್ಲದನ್ನು ನಾನು ಅದೇ ತಟ್ಟೆಗೆ ಹಾಕೊತಾ ಇದ್ದೇನೆ. ತುಂಬ ಬಿಸಿ ಇರುವಾಗ ನಾವಿದನ್ನ ಪುಡಿ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ತಣ್ಣಗಾದ ನಂತರ ನಾವಿದನ್ನ ಪುಡಿ ಮಾಡ್ಕೊಳ್ಳೋಣ. ನೀವು ಹುರಿದ್ಕೊಳ್ಳೋದೇ ಹಾಗೆ ಬೇಕಾದರೂ ಇದನ್ನ ಪುಡಿ ಮಾಡ್ಕೊಂಡು ಇಟ್ಕೋಬೋದು, ಬಟ್ ತುಂಬ ದಿನ ಇಡೋದಕ್ಕೆ ಬರಲ್ಲ ಮತ್ತು ಆ ಫ್ಲೇವರ್ ಸಿಗಲ್ಲ. ಇವಾಗ ಏನು ಅಂತಂದರೆ, ಈ ಪಲಾವ್ ಎಲೆ ಏನು ಹುರಿದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನ ಒಂಚೂರು ನಾವು ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಂಬಿಡಿ, ಅಥವಾ ಮಿಕ್ಸಿಗೆ ನಾವು ಡೈರೆಕ್ಟಾಗಿ ಹಾಕೋಬೋದು. ನೀವು ರುಬ್ಲಿಕ್ಕೆ ಯೂಸ್ ಮಾಡುವಂಥ ಅಥವಾ ಇದನ್ನ ಪುಡಿ ಮಾಡಲಿಕ್ಕೆ ಯೂಸ್ ಮಾಡುವಂಥ ಮಿಕ್ಸಿ ಕೂಡ ಅಷ್ಟೇ ತುಂಬ ಅಂದರೆ ಡ್ರೈ ಆಗಿರಬೇಕು. ಒಂದು ಚೂರು ನೀರಿನ ಪಸೆ ಇರಬಾರ್ದು. ಅದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಹಾಕ್ಕೊಳ್ಳಿ ಹುರಿದಾದ ನಂತರ. ಇವಾಗ ಏನು ಅಂತಂದರೆ, ಇದನ್ನ ನಾವು ರುಬ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ತುಂಬ ನುಣ್ಣಗೆ ನಾವು ಪುಡಿ ಮಾಡ್ಕೋಬಾರ್ದು. ಒಂಚೂರು ತರಿ ಆಗಿದ್ದರೆ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ, ಈ ಹದಕ್ಕೆ ನೀವು ರುಬ್ಬಿಟ್ಟು ಅದನ್ನ ಅಥವಾ ಪುಡಿ ಮಾಡಿಕೊಂಡು ರೆಡಿ ಮಾಡಿದರೆ ಆಯಿತು. ಎಷ್ಟು ಸುಲಭದಲ್ಲಿ ಈ ಗರಂ ಮಸಾಲ ಪುಡಿಯನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ವಿ ನೋಡಿ. ಯೂಶ್ವಲ್ ಆಗಿ ಗರಂ ಮಸಾಲ ಪುಡಿ ಅಂಗಡಿಯಿಂದ ತರೋದಾದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಅಥವಾ ಏನಾದರೂ ಕಲಬೆರಕೆ ಮಾಡಿರ್ತಾರೆ, ಅಷ್ಟು ನಮಗೆ ಒರಿಜಿನಲ್ ಆಗಿ ಸಿಗಲ್ಲ, ಆ ಫ್ಲೇವರು ಸಿಗಲ್ಲ. ಈ ಮನೆಯಲ್ಲಿ ಮಾಡಿರೋ ಗರಂ ಮಸಾಲ ಪುಡಿ ಇದೆಯಲ್ವ, ನೀವು ಜಸ್ಟ್ ಒಂದು 1/4 ಚಮಚದಷ್ಟು ಸಾರಿಗೋ, ಪಲ್ಯಕ್ಕೋ, ಗೊಜ್ಜಿಗೋ ಹಾಕಿದರೆ ಅದರ ಫ್ಲೇವರ್ ಅಂತೂ ಡಬಲ್ ಆಗುತ್ತೆ.
ಆ ಪಲ್ಯ ಸಾಂಬಾರ್ದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ಕನಸಲ್ಲೂ ನೆನೆಸಿರಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಇವನ್ ನಾನ್ ವೆಜ್ ಮಾಡುವಾಗ, ಪಲಾವ್ ಮಾಡುವಾಗ ಅಥವಾ ಏನೇ ರೈಸ್ ಬಾತ್ ಇರಲಿ, ಸಾಂಬಾರು ಇರಲಿ, ಪಲ್ಯ ಇರಲಿ, ಇದನ್ನೊಂಚೂರು ನೀವು ಹಾಕಿ ನೋಡಿ, ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದನ್ನ ನೀವು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಹೊರಗಡೆ ಬೇಕಾದರೂ ಇಡ್ಬೋದು, ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು. ಆದರೆ ಹೊರಗಡೆ ಇಟ್ಟರೆ ಒಳ್ಳೆಯದು ಫ್ರಿಜ್ಜಿಗಿಂತ. ನೀವು ಒಂದು 2 ರಿಂದ 3 ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲದೆ, ಒಂದು ಚೂರು ಹಾಳಾಗಲ್ಲ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಗರಂ ಮಸಾಲ ಡಬ್ಬದ ಮುಚ್ಚಳನ ಓಪನ್ ಮಾಡಿ ತುಂಬ ಹೊತ್ತು ಇಡಬಾರ್ದು, ಯಾಕಂತಂದರೆ ಅದರ ಫ್ಲೇವರ್ ಹೋಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.